ಇವತ್ತು ಮಂಗಳೂರಿನ ಪ್ರಸಿದ್ಧ ದೇವಾಲಯ ಶ್ರೀ ಗೋಕರ್ಣೇಶ್ವರ ಕ್ಷೇತ್ರದ ನವರಾತ್ರಿ ಹಬ್ಬದ ಇವತ್ತಿನ ದೇವರ ವಿಜೃಂಭಣೆಯ ಈ ಒಂದು ವಿಸರ್ಜನೆ ಯಾತ್ರೆಯ ಕಾರ್ಯಕ್ರಮ ಆಗ್ತಾ ಇದೆ. ಸರ್ಕಾರ ಕೊರೋನಾದ ಕಾರಣ ಜಿಲ್ಲಾಡಳಿತ ಬಹಳಷ್ಟು ನಿಯಮಗಳನ್ನು ಕೊಟ್ಟಂತ ಪ್ರಕಾರ ಆ ನಿಯಮವನ್ನು ಪಾಲಿಸುತ್ತಾ ಈ ವರ್ಷ ಶೋಭಾಯಾತ್ರೆಯನ್ನು ದೇವಸ್ಥಾನದ ಮತ್ತು ಶಾರದೋತ್ಸವ ಸಮಿತಿಯ ಕಡೆಯಿಂದ ಅದನ್ನು ರದ್ದು ಮಾಡಿ ಸರ್ಕಾರದ ಜಿಲ್ಲಾಡಳಿತಕ್ಕೆ ಪೂರ್ಣವಾದ ಸಹಕಾರವನ್ನು ನೀಡುತ್ತಾ ಅದರೊಂದಿಗೆ ಹುಲಿವೇಷದ ತಂಡದವರಿಗೆ ಸಾಂಸ್ಕೃತಿಕವಾಗಿ ಅವರ ಹರಕೆಯ ಹುಲಿವೇಷಕ್ಕೆ ಈ ದೇವರದ ಎದುರುಗಡೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅದರ ಮುಖಾಂತರ ಈ ಒಂದು ಕೊರೋನಾದ ಸಂದರ್ಭ ವಿನೂತನ ರೀತಿಯಲ್ಲಿ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಪ್ರಾರಂಭವಾಗಿ ಪ್ರಥಮವಾಗಿ ಗಣಪತಿ ದೇವರ ವಿಸರ್ಜನೆ ಆಗಿದೆ. ಅದರ ನಂತರ ಪ್ರಥಮವಾಗಿ ದೇವಿ ಆದಿಮಯ ಆದಿಶಕ್ತಿ ದೇವಿಯ ವಿಸರ್ಜನೆ ಆಗಿ ಇನ್ನು ಮುಂದಿನ ದೇವರ ವಿಸರ್ಜನೆಯ ಇನ್ನಿತರ ಕಾರ್ಯಕ್ರಮಗಳು ಆಗಲಿಕ್ಕಿದೆ. ಹಾಗಾಗಿ ಕೊರೋನಾದ ಕಾರಣ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ದೇವಸ್ಥಾನದಿಂದ ವಿಶೇಷವಾದ ಪ್ರಯತ್ನವನ್ನು ಮಾಡುತ್ತಾ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ಬಂದಂತ ಭಜಕರಿಗೆ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸುವ ರೀತಿಯಲ್ಲಿ ಅವರು ಸೂಚನೆಯನ್ನು ಕೊಟ್ಟು ಆ ಪ್ರಕಾರ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದಲ್ಲದೆ ಇವತ್ತಿನ ಈ ಕಾರ್ಯಕ್ರಮ ಮಂಗಳೂರಿನ ಇತಿಹಾಸದಲ್ಲಿ ಶೋಭಾಯಾತ್ರೆ ಇಲ್ಲದೆ ಒಂದು ವಿಸರ್ಜನಾ ಕಾರ್ಯಕ್ರಮ ಆಗ್ತಾ ಇದೆ. ನಾಳೆ ಕೂಡ ಇದೇ ರೀತಿಯಲ್ಲಿ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಏನು ಶಾರದಾ ಮಹೋತ್ಸವದ ಸಮಿತಿಯಿಂದ ನಡೆಯುವಂತಹ ಶಾರದೆಯು ಕೂಡ ಶೋಭಾಯಾತ್ರೆ ಇಲ್ಲದೆ ಇದೇ ರೀತಿ ವಿಸರ್ಜನೆ ಆಗಲಿಕ್ಕಿದೆ. ಹಾಗಾಗಿ ಜನರು ಇವತ್ತು ಟಿವಿಯ ಮುಖಾಂತರ ಮಾಧ್ಯಮದಲ್ಲಿ ಲೈವ್ ಮುಖಾಂತರ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಈ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಈ ವರ್ಷ ಆ ದೇವಿಯು ಎಲ್ಲ ಸಕಲ ಮನಸ್ಸಿನಲ್ಲಿ ಇರುವಂತಹ ಇಚ್ಛಾಶಕ್ತಿ ಪೂರ್ಣ ಮಾಡಿಕೊಡಲಿ. ಅದರ ಮುಖಾಂತರ ಅತಿ ಶೀಘ್ರದಲ್ಲಿ ಈ ನವರಾತ್ರಿ ಅಂದು ವಿಶೇಷವಾಗಿ ಸಂಪನ್ನಗೊಂಡಂತ ಆ ಮಹಾತಾಯಿಯ ಪೂಜೆಯ ಸಂದರ್ಭದಲ್ಲಿ ಎಲ್ಲ ಕೊರೋನಾ ಮುಕ್ತವಾದ ಜಿಲ್ಲೆಯಾಗಲಿ ರಾಜ್ಯವಾಗಲಿ ದೇಶವಾಗಲಿ ಅದರ ಸಂಪೂರ್ಣ ಇಡೀ ದೇಶದಲ್ಲಿ ಕೊರೋನಾ ಮುಕ್ತ ಆಗುವ ರೀತಿಯಲ್ಲಿ ಆ ದೇವರ ಕೃಪಾಕಟಾಕ್ಷ ನಮಗೆ ಒಲಿದು ಬರಲಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಅಂದು ನಮ್ಮ ಜಿಲ್ಲೆಯ ನಾಯಕರು ಕೇಂದ್ರದ ಸಚಿವರಾದ ಶ್ರೀ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಈ ಒಂದು ಮಂಗಳೂರು ದಸರೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಇವತ್ತು ಕೂಡ